ಮಂಜೇಶ್ವರ ಗ್ರಾಮ ಪಂಚಾಯತ್ನ 3ನೇ ವಾರ್ಡ್ ವ್ಯಾಪ್ತಿಯಲ್ಲಿರುವ ಸನ್ನಡ್ಕ ಪ್ರದೇಶದಲ್ಲಿ ತ್ಯಾಜ್ಯಗಳು ತುಂಬಿ ದುರ್ವಾಸನೆ ಬೀರುತ್ತಿದ್ದು, ಆ ಪ್ರದೇಶವನ್ನು ಡಿವೈಎಫ್ಐ ಸನ್ನಡ್ಕ ಯೂನಿಟ್ ವತಿಯಿಂದ ಶುಚೀಕರಿಸಲಾಯಿತು. ಈ ಪ್ರದೇಶದ ಈ ಕೆರೆಗಳಲ್ಲೂ ತ್ಯಾಜ್ಯಗಳು ತುಂಬಿ ಸ್ಥಳೀಯರು ಸಾಂಕ್ರಾಮಿಕ ರೋಗದ ಭೀತಿಯನ್ನ ಎದುರಿಸುತ್ತಿರುವ ಪರಿಸ್ಥಿತಿ ಎದುರಾಗಿದ್ರು. ಈ ಬಗ್ಗೆ ಸ್ಥಳೀಯ ವಾರ್ಡ್ ಸದಸ್ಯರಲ್ಲಿ ಹಲವಾರು ಸಲ ವಿನಂತಿಸಿಕೊಂಡರೂ ಇತ್ತ ಕಡೆ ಗಮನ ಹರಿಸದ ಹಿನ್ನೆಲೆಯಲ್ಲಿ ಸನ್ನಡ್ಕ ಬ್ರಾಂಚ್ ಡಿವೈಎಫ್ಐ ಕಾರ್ಯಕರ್ತರೇ ಸ್ವಯಂ ಶ್ರಮದಾನ ನಡೆಸಿ ಊರವರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಯಾವುದೇ ಪಂಚಾಯತ್ನ ಕೆಲಸ ನಡೆದಿಲ್ಲ. ಈ ವರ್ಷವೂ ಯಾವುದೇ ಪಂಚಾಯತ್ನ ಕೆಲಸ ಮಾಡುವಂತವರ ಅಂದಾಜಲ್ಲೂ ಸಹ ಇಲ್ಲ. ಎಷ್ಟು ಇಲ್ಲಿ ತುಂಬ ಕೊಳೆ ಎಲ್ಲ ತುಂಬಿ ಕಸಗಡ್ಡಿ ಎಲ್ಲ ತುಂಬಿ ಒಂದು ದೊಡ್ಡ ದುರ್ನಾತ ಬೀರ್ತಾ ಇದ್ವಿ. ತುಂಬ ಅಂದರೆ ಈ ಸೊಳ್ಳೆಗಳೆಲ್ಲ ಇಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಆದರೆ ಪಂಚಾಯತ್ಗೆ ಇದರ ದೂರು ಕೊಟ್ಟರು ಅವರು ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಈಗ ನಮ್ಮ ಸಾಮಾಜಿಕ ಸಂಘಟನೆಯಾದ ಡಿವೈಎಫ್ಐ ಅವರು ಬಂದು ಈ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಭಾಳ ತುಂಬ ಖುಷಿಯಾಗಿದೆ. ಇಂಥ ಕೆಲಸವನ್ನು ಅವರು ಎಲ್ಲ ಪಂಚಾಯತ್ನ ಎಲ್ಲ ಕಡೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಅಂತ ಹೇಳುವುದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಡಿವೈಎಫ್ಐ ಸನ್ನಡ್ಕ ಯೂನಿಟ್ ನೇತಾರಾದ ಸುಲೈ, ಖಾದಿರ್, ಅಫ್ರಾಜ್, ಹಮೀದ್ ಮತ್ತು ಸಿಪಿಎಂ ಕುಂಜತೂರು ಲೋಕಲ್ ಕಾರ್ಯದರ್ಶಿ ಅಶ್ರಫ್ ಕುಂಜತೂರು, ಬದ್ರುದ್ದೀನ್, ರಸ ಚಕ್ಕರ್, ಗಂಗಾಧರ್ ಮೊದಲಾದವರು ಶುಚೀಕರಣದಲ್ಲಿ ಭಾಗಿಯಾದರು.